ದೋಸೆ, ರೊಟ್ಟಿ, ಇಡ್ಲಿ, ಅನ್ನಕ್ಕೆ ನೆಂಚ್ಕೊಂಡು ತಿನ್ಬೋದಾದಂತಹ ಬಾಯಿಗೆ ಸಖತ್ ರುಚಿ ಕೊಡುವಂತಹ ಹುರುಳಿಕಾಳು, ಹಾರ್ಸ್ ಗ್ರಾಮ್ ಅಥವಾ ತುಳುವಿನಲ್ಲಿ ಇದಕ್ಕೆ ಕುಡು ಅಂತೀವಿ. ಇದರ ಒಂದು ಖಡಕ್ಕಾಗಿರುವ ಚಟ್ನಿಯನ್ನು ಯಾವ ಥರ ತುಂಬಾ ಸುಲಭವಾಗಿ ಮಾಡ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ನಮ್ಮ ಈ ವಿಶೇಷವಾಗಿರುವಂಥ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನೀವು ನೋಡೋದು ಮಾತ್ರ ಅಲ್ಲ ಬೇರೆಯವರಿಗೆ ಕೂಡ ಶೇರ್ ಮಾಡಿ. ಫಸ್ಟ್ ಟೈಮ್ ನೀವು ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾವು ನೆಕ್ಸ್ಟ್ ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬಹುದು. ಥ್ಯಾಂಕ್ಸ್ ಎಲ್ರಿಗೂ. ನಮ್ಮ ಊರ ಕಡೆ ಈ ಕುಡುತ ಚಟ್ನಿ ತುಂಬಾ ಫೇಮಸ್. ಆ್ಯಕ್ಚುಲಾಗಿ ಒಂದು ಸ್ವಲ್ಪ ಹುರುಳಿಕಾಳಿದ್ರೆ ಸಾಕು, ಹುರಿದ್ಬಿಟ್ಟು ಒಂದು ಖಡಕ್ಕಾಗಿರುವಂತಹ ಚಟ್ನಿ ಮಾಡ್ತಾರೆ. ಗಂಜಿ ಜೊತೆ ಇದೆಯಲ್ವ, ಕುಚ್ಚಲಕ್ಕಿ ಗಂಜಿ ಜೊತೆ ತಿನ್ನೋದಕ್ಕೆ ತುಂಬ ಅಂತಂದರೆ ತುಂಬ ಚೆನ್ನಾಗಿರುತ್ತೆ. ಮೊದಲಿಗೆ ನಾವು ಒಳ್ಳೆ ಕ್ವಾಲಿಟಿಯ ಹುರುಳಿಕಾಳನ್ನು ಆರಿಸಬೇಕು. ಅಂದರೆ ಅದರಲ್ಲಿ ಕಸ ಒಂದು ಸ್ವಲ್ಪ ತಗೊಳ್ಳಿ, ಒಂದು 1/4 ಕಪ್ಪಷ್ಟು ತಗೊಂಡಿದ್ದೇನೆ, ಜಾಸ್ತಿ ಬೇಡ. ಕಸ ಏನಾದರೂ ಇದ್ದರೆ ಒಂದು ಸ್ವಲ್ಪ ಆರಿಸ್ಕೊಳ್ಳಿ. ಹಾಗೆಯೇ ಒಳ್ಳೆ ಕ್ವಾಲಿಟಿ ಇರುವಂಥ ಹುರುಳಿಕಾಳನ್ನು ತಗೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ ಚಟ್ನಿ. ನೀಟಾಗಿ ಕಸ ಎಲ್ಲ ತೆಗೆದ್ಬಿಟ್ಟು ನಾವಿದನ್ನ ಒಂದು ಸ್ವಲ್ಪ ಲೈಟಾಗಿ ಹುರಿದ್ಕೋಬೇಕು. ಮೊದಲಿಗೆ ಒಂದು ಸ್ಟವ್ ಮೇಲೆ ಬಾಣಲೆನ ಇಟ್ಬಿಟ್ಟು ಮೀಡಿಯಮ್ ಉರಿ ಇಟ್ಕೊಂಡು ಅದನ್ನೊಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಒಂಚೂರು ಬಾಣಲೆ ಕಾದ ನಂತರ ಉರಿ ಮೀಡಿಯಮೇ ಇರಲಿ ಅಥವಾ ಕಮ್ಮಿನೇ ಇರಲಿ, ಜಾಸ್ತಿ ಉರಿ ಅಂತೂ ಬೇಡ. ಈ ಹುರುಳಿಕಾಳನ್ನು ಆರಿಸಿದ ಹುರುಳಿಕಾಳನ್ನು ಹಾಕಿಬಿಟ್ಟು ನಾವಿದನ್ನ ಅಂದರೆ ಮೀಡಿಯಮ್ ಉರಿ ಇಟ್ಕೊಂಡು ಹುರಿತಾ ಬರಬೇಕು. ನಿಮಗೆ ಈ ಹುರುಳಿಕಾಳು ಹುರಿತಾ ಇದ್ದಾಗೆ ಅದು ಕ್ರಿಸ್ಪಿ ಆಗ್ತಾ ಹೋಗುತ್ತೆ. ಹಾಗೆ ಇನ್ನೊಂದು ಏನು ಅಂತಂದರೆ ಒಳ್ಳೆ ಪರಿಮಳ ಬರಲಿಕ್ಕೆ ಶುರುವಾಗುತ್ತೆ, ಅಂದರೆ ಆರೋಮ ಬರಲಿಕ್ಕೆ ಶುರುವಾಗುತ್ತೆ. ಆವಾಗ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಹುರುಳಿಕಾಳು ಕರೆಕ್ಟಾಗಿ ಹುರಿದಿದೆ ಅಂತ. ಹುರಿದಾದ ನಂತರ ಸ್ಟವನ್ನು ಬಂದ್ ಮಾಡಿಬಿಟ್ಟು ಒಂದು ಪಾತ್ರೆಗೆ ಹಾಕಿಬಿಟ್ಟು ಒಂದು ಸ್ವಲ್ಪ ಇದೆಯಲ್ವ ತಣ್ಣಗೆ ಮಾಡ್ಕೊಳ್ಳಿ. ಮತ್ತು ಇದರ ಕಲ್ಲರ್ ಕೂಡ ನೋಡಿ ಈ ಥರ ಒಂದು ಸ್ವಲ್ಪ ರೆಡ್ಡಿಶ್ ಆಗಿ ಬರುತ್ತೆ, ಕೆಂಪಾಗಿ ಬರುತ್ತೆ ಪರ್ಫೆಕ್ಟಾಗಿ. ಆವಾಗ ಹುರುಳಿಕಾಳು ಹುರಿದಿರುತ್ತೆ. ಅದನ್ನ ತೆಗೆದಿಟ್ಬಿಟ್ಟು ಇವಾಗ ಮತ್ತೊಂದು ಸ್ವಲ್ಪ ಆಯಿಲನ್ನು ಅದೇ ಬಾಣಲೆಗೆ ಹಾಕಿಬಿಟ್ಟು ಒಂಚೂರು ಬಿಸಿ ಮಾಡಿಕೊಂಡು ಒಂದು ಸ್ವಲ್ಪ ಜೀರಿಗೆ, ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ, ಇದನ್ನ ನಾವು ಹಸಿಯಾಗಿ ಕೂಡ ಮಾಡ್ಬೋದು. ಅಂದರೆ ಜೀರಿಗೆ ಕೊತ್ತಂಬರಿ ಹಾಕದೇ ಕೂಡ ಮಾಡ್ತಾರೆ, ಬಟ್ ಜೀರಿಗೆ ಕೊತ್ತಂಬರಿ ಬೀಜ ಹಾಕೋದ್ರಿಂದ ತುಂಬಾ ಒಳ್ಳೆಯದು, ದೇಹಕ್ಕೆ ತುಂಬಾ ಒಳ್ಳೆಯದು. ಒಂದು ಸ್ವಲ್ಪ ಮೆಂತೆ ಕೂಡ ನಾನು ಹಾಕ್ತಾ ಇದ್ದೇನೆ. ಹಾಗೆಯೇ ಒಂದು ಸ್ವಲ್ಪ ಉದ್ದಿನಬೇಳೆ, ಒಂದು ತುಂಡು ಶುಂಠಿ, 1-2 ಹಸಿಮೆಣಸಿನ್ಕಾಯಿ, ಒಂದು 3-4 ಒಣಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕರಿಬೇವು, ಒಂದು ಅರ್ಧ ಈರುಳ್ಳಿ, 1-2 ಎಸಳು ಬೆಳ್ಳುಳ್ಳಿ, ಇಷ್ಟನ್ನು ಹಾಕ್ಕೊಂಡು ನಾವು ಹುರಿದ್ಕೋಬೇಕು. ಚೆನ್ನಾಗಿ ಹುರಿದ್ಕೊಳ್ಳಿ. ನೀವು ಹಸಿ ಆದರೂ ಬೇಕಾದರೂ ಮಾಡ್ಬೋದು, ಬಟ್ ಹಸಿ ಮಾಡೋದಿದ್ರೆ ಮೆಂತೆ ಹಾಕೋದು ಬೇಡ ಮತ್ತು ಕೊತ್ತಂಬರಿ ಕೂಡ ಹಾಕೋದು ಬೇಡ, ಜೀರಿಗೆ ಅಷ್ಟೇ ಹಾಕಿದರೆ ಸಾಕು. ಬಟ್ ಹಸಿಗಿಂತ ಸ್ವಲ್ಪ ಈ ಮಸಾಲೆಗಳನ್ನೆಲ್ಲ ಹುರಿದ್ಬಿಟ್ಟು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ, ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ರುಚಿನೂ ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ಹುರಿದ್ಕೊಳ್ಳೋದು ಬೇಡ, ಕರೆಕ್ಟಾಗಿ ಹುರಿದಾದ ನಂತರ ಸ್ಟವನ್ನು ಬಂದ್ ಮಾಡಿಬಿಟ್ಟು ಒಂಚೂರು ನೀವು ಇದನ್ನ ತಣ್ಣಗಾಗಲಿಕ್ಕೆ ಬಿಟ್ಬಿಡಿ, ಜಾಸ್ತಿ ಬೇಡ, ಯಾಕಂತಂದರೆ ನಾವು ರುಬ್ಕೋಬೇಕಲ್ವ ಅದಕ್ಕೆ. ಇವಾಗ ಅದೇ ಬಾಣಲಿಗೆ ಬೇಕಾದರೆ ಕಾಯಿ ತುರಿ ಸ್ವಲ್ಪ ಹಾಕ್ಕೊಂಡು, ಒಂದು ಮುಷ್ಟಿಯಷ್ಟು ಕಾಯಿ ತುರಿ ಹಾಕ್ಕೊಂಡಿದ್ದೇನೆ, 1 ಕಪ್ಪಷ್ಟು ಕಾಯಿ ತುರಿ ಹಾಕ್ಕೊಂಡಿದ್ದೇನೆ. ನಿಮಗೆ ಚಟ್ನಿಗೆ ಎಷ್ಟು ಬೇಕಷ್ಟು ಕಾಯಿ ತುರಿಯನ್ನು ಹಾಕೋಬಹುದು. ಕಾಯಿ ತುರಿಯನ್ನು ಹಾಕ್ಕೊಂಡು ಕೂಡ ಒಂದು ಸ್ವಲ್ಪ ಲೈಟಾಗಿ ಹುರಿದ್ಕೊಳ್ಳಿ. ಕಾಯಿ ತುರಿ ಕೂಡ ಹಸಿಯಾಗಿ ಹಾಕ್ಬೋದು, ಏನೂ ತೊಂದರೆ ಇಲ್ಲ. ನಾವು ಊರಲ್ಲೆಲ್ಲ ಕೆಲವೊಂದು ಸೇರಿ ಹಾಗೇನಂದರೆ ಯಾವುದನ್ನು ಹುರಿಯಲ್ಲ, ಡೈರೆಕ್ಟಾಗಿ ಹಸಿ ಇಂಗ್ರೀಡಿಯೆಂಟ್ಸೇ ಹಾಕಿ ಮಾಡ್ತೀವಿ. ಬಟ್ ಮೆಂತೆ ಮತ್ತು ಕೊತ್ತಂಬರಿ ಹಾಕಬೇಡಿ ಅಷ್ಟೇ. ಎಲ್ಲದನ್ನು ಹುರಿದಾದ ನಂತರ ಒಂದು ಚಟ್ನಿ ರುಬ್ಬುವಂಥ ಮಿಕ್ಸಿ ಇರುತ್ತಲ್ವ ಅದಕ್ಕೆ ಹಾಕ್ಕೊಳ್ಳಿ. ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೊಳ್ಳಿ. ಕಾಯಿ ತುರಿಯನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಇವಾಗ ಇದಕ್ಕೊಂದು ಸ್ವಲ್ಪ ನಾವು ಹುಣಸೆ ಹಣ್ಣನ್ನು ಸೇರಿಸ್ಕೋಬೇಕು. ಹುಣಸೆ ಹಣ್ಣು ಒಂಚೂರು ಜಾಸ್ತಿ ಇದ್ರೇ ಒಳ್ಳೆಯದು. ಹುರುಳಿಕಾಳು ಚಟ್ನಿ ಸ್ವಲ್ಪ ಹುಳಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಹಾಗೆಯೇ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ನಾವಿದನ್ನ ರುಬ್ಕೋಬೇಕು. ನೀರು ಜಾಸ್ತಿ ಬೇಡ, ತುಂಬ ತೆಳ್ಳಗಾದ್ರೆ ಈ ಚಟ್ನಿ ಸರಿ ಬರಲ್ಲ. ಹುರುಳಿಕಾಳು ಚಟ್ನಿ ಯಾವತ್ತೂ ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ, ಅದರಿಂದ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ನೋಡಿ ಕರೆಕ್ಟಾಗಿ ಈ ಕನ್ಸಿಸ್ಟೆನ್ಸಿಗೆ ಬರಬೇಕು. ಇದನ್ನು ನೋಡ್ತಾ ಇದ್ದರೆ ನನಗೆ ಬಾಯಲ್ಲಿ ನೀರು ಬರುತ್ತೆ. ನನ್ನ ತುಂಬ ಅಂತಂದರೆ ತುಂಬ ಫೇವ್ರೆಟ್ ರೆಸಿಪಿ ಇದು ಹುರುಳಿಕಾಳು ಚಟ್ನಿ. ನಮಗೆ ಕುಚ್ಚಲಕ್ಕಿ ಗಂಜಿ ಮಾಡ್ತೀವಲ್ಲ, ಬಿಸಿ ಬಿಸಿ ಗಂಜಿ ಜೊತೆ ಈ ಚಟ್ನಿ ಇದ್ದರೆ ಎಷ್ಟು ಬಟ್ಟಲು ಪೂರ್ತಿ ಊಟ ಮಾಡ್ಬೋದು, ಅಷ್ಟು ರುಚಿ ಇರುತ್ತೆ. ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು, ಯಾಕಂತಂದರೆ ಈ ಹುರುಳಿಕಾಳು ದೇಹಕ್ಕೆ ಶಕ್ತಿಯನ್ನು ಕೊಡುತ್ತೆ, ಎನರ್ಜಿಯನ್ನು ಕೊಡುತ್ತೆ. ಮಕ್ಕಳಿಗೆ ಕೂಡ ತುಂಬಾ ಒಳ್ಳೆಯದು. ಕ್ಯಾಲ್ಶಿಯಮ್ ಮತ್ತು ಈ ಕಬ್ಬಿಣದ ಅಂಶ ಕಮ್ಮಿ ಇರುತ್ತಲ್ವ, ಅಂಥ ಮಕ್ಕಳಿಗೆ ಹುರುಳಿಕಾಳು ಚಟ್ನಿ ಮಾಡಿ ಕೊಟ್ಟರೆ ತುಂಬ ಒಳ್ಳೆಯದು. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನೀವು ಮಾತ್ರ ನೋಡೋದಿಲ್ಲ ಬೇರೆಯವರಿಗೆ ಕೂಡ ಶೇರ್ ಮಾಡಿ. ನನ್ನ ಚಾನಲ್ನಲ್ಲಿ ಇನ್ನೂ ಬೇಕಾದಷ್ಟು ರೆಸಿಪೀಸ್ಗಳಿದೆ. ನೀವೇನು ಮಾಡಬೇಕು ಅಂತಂದರೆ ಅಮ್ಮೀಸ್ ಕುಕ್ಕರಿ
ಸರ್ಚ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಬೆಲ್ ಬಟನ್ ಇರುತ್ತಲ್ಲ ಅದನ್ನ ಕ್ಲಿಕ್ ಮಾಡಿ. ನಾನು ನೆಕ್ಸ್ಟ್ ಹಾಕುವಂಥ ವೀಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಡೈರೆಕ್ಟಾಗಿ ಬರುತ್ತೆ. ನೀವು ನನ್ನ ಎಲ್ಲ ವೀಡಿಯೋಗಳನ್ನು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ.